ಸರ್ಕಾರಿ ಬಸ್ಸಿನ ಚಾಲಕ ಹಾಗೂ ನಿರ್ವಾಹಕರಿಬ್ಬರು ಕನ್ನಡದ ಬಗ್ಗೆ ವಿಶೇಷವಾದ ಪ್ರೀತಿ ತೋರಿಸಿ ಅನೇಕರಿಗೆ ಮಾದರಿಯಾಗಿದ್ದಾರೆ. ಮೈಸೂರಿನ ಗುಂಡ್ಲುಪೇಟೆ ಕೆಎಸ್ಆರ್ಟಿಸಿ ಡಿಪೋದ ಚಾಲಕ ಹಾಗೂ ನಿರ್ವಾಹಕರು ತಮಗೆ ನೀಡಿದ ಸರ್ಕಾರಿ ಬಸ್ ಅನ್ನು ತುಂಬಾ ಕಾಳಜಿಯಿಂದ ನೋಡಿಕೊಂಡು ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ಅದ್ದೂರಿಯಾಗಿ ಬಸ್ ಅನ್ನು ಶೃಂಗಾರ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕನ್ನಡ ಹಿರಿಯ ಸಾಹಿತಿಗಳ ಭಾವಚಿತ್ರಗಳನ್ನು ಅಂಟಿಸಿ ಕನ್ನಡ ಹಾಡುಗಳನ್ನು ಪರಿಚಯಿಸುತ್ತಾ ಕನ್ನಡ ಸಾಹಿತ್ಯ ಪರಂಪರೆಯನ್ನು ಪರಿಚಯಿಸುವ ಬರಹಗಳು ಚಿಕ್ಕ ಚೊಕ್ಕ ಗ್ರಂಥಾಲಯ ಕೂಡ ಇದೆ. ಈ ಬಸ್ ನವೆಂಬರ್ ತಿಂಗಳಿಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಸಂಚರಿಸಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇದೆ. ಇದು ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಕರ್ನಾಟಕ ಹೆಸರಾಗಿಬಿಡಿದೆ. ಪ್ರತಿಯೊಬ್ಬ 300 ಕೋಟಿ ಜನಗಳಿಗೆ ಹೇಳೋದು ಇಷ್ಟಪಡ್ತೀನಿ, ಪ್ರತಿ ನವೆಂಬರ್ ತಿಂಗಳಲ್ಲಿ ಕನ್ನಡ ಬಾವುಟ ನಿಮ್ಮ ಮನೆ ಮೇಲೆ ಆರಿಸಿ ಪ್ರತಿ ಒಂದು ತಿಂಗಳು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಬಸ್ಸಲ್ಲಿ ಪ್ರತಿ ಜಿಲ್ಲೆಗೆ ಹೋಗ್ಬೇಕಂತ ನಮ್ಮ ಘಟಕದಿಂದ ನಮ್ಮ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಪ್ರತಿ ಜಿಲ್ಲೆಗೆ ಹೊರಡಿ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಪ್ರತಿ ಜಿಲ್ಲೆನೂ ನವೆಂಬರ್ 1 ಮುಗಿಯೋ ಮಟ್ಟ ನಾನು ಆಚರಣೆ ಮಾಡ್ಬೇಕಂತ ಇಷ್ಟಪಡ್ತೇವೆ. ನಾವು 2008ರಿಂದ ಮಾಡ್ತಿದ್ದೆ. ನಮಗೆ ಡಿಪೋದಲ್ಲಿ ಒಂದು ಹೊಸ ಬಸ್ಸನ್ನು ಕೊಡ್ತಾ ಇದ್ದಾರೆ. ನವೆಂಬರ್ ತಿಂಗಳ ಆಚರಣೆ ಮಾಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಕೇಳಿ 2008ರಿಂದ ಇದೇ ಥರ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇನ್ನು ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಸರ್ ಇದಕ್ಕೆ ಟೋಟಲಿ ಒಂದು 10,000 ರೂಪಾಯಿ ಖರ್ಚಾಗಿದೆ ಸರ್. ಈಗಲೇ ಎಲ್ಲ ಕಾರ್ಮಿಕರು ಸೇರ್ ಮಾಡಿದ್ದೀವಿ ಸರ್. ಹಾಂ, 2008ರಿಂದ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಸರ್. ಹಾಂ, 1 ಮಂತ್ ಕಂಪ್ಲೀಟ್ ಮಾಡ್ತೀವಿ ಸರ್. ಸರ್ ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಕಡೆ ರೌಂಡ್ ಮಾಡ್ತೀವಿ ಸರ್. ಹಾಂ ಸರ್. ಹಾಂ ಸರ್, ನಿನ್ನ ಮೊದಲನೇ ದಿನ ಹಿಮಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದೀವಿ. 2ನೇ ದಿನ ಮಹದೇಶ್ವರನ ಬೆಟ್ಟ, 3ನೇದು ಮಂಗಳೂರು ಬಂದಿದ್ದೀವಿ ಸರ್. ಇಲ್ಲಿಂದ ಗುಂಡ್ಲುಪೇಟೆ ಹೋಗಿ ಸರ್. ನಾಳೆ ಮತ್ತೆ ದಾವಣಗೆರೆ ಹೋಗ್ತೀವಿ ಸರ್.